ನಾಲ್ಕರಂದು 17 ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣೆ ನಡೆಯಲಿದ್ದು, ಹಾಗಾಗಿ 1876 1876 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಮತದಾನ ನಡೆಯಲಿದೆ. ಇದರಲ್ಲಿ 524 ಸರ್ವಿಸ್ ವೋಟರ್ಸ್ ಸೇರಿದಂತೆ ಒಟ್ಟಾರೆಯಾಗಿ ನಮ್ಮಲ್ಲಿ ಎಲೆಕ್ಟ್ರಲ್ ರೋಲ್ ಅಲ್ಲಿ ವೋಟರ್ಸ್ 18,18,128 18,18,127 524 ಸರ್ವಿಸ್ ವೋಟರ್ಸ್. ಈ ಚುನಾವಣೆಯನ್ನು ನಡೆಸಲು ಒಟ್ಟಾರೆಯಾಗಿ ಪೋಲಿಂಗ್ ಪರ್ಸನಲ್ ಪೋಲಿಂಗ್ಗೆ ಅಂತ ನಾವು ಚುನಾವಣಾ ಸಿಬ್ಬಂದಿ 11,255 11,255 polling personnel will be carrying out the polling activity. It includes 2,251 PROs, 2,251 APROs and 4,502 polling officers and Group D 2,050. ಈ ಚುನಾವಣೆಯಲ್ಲಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಆಗಿ ಸಖಿ ಬೂತ್ಸ್ ಅಂದರೆ ಆಲ್ ವಿಮೆನ್ ಎಲ್ಲ ತಾಯಂದಿರು ಅಲ್ಲಿ ಪೋಲಿಂಗ್ ಸ್ಟಾಫ್ ಆಗಿರ್ತಾರೆ ಅಂತ ಪೋಲಿಂಗ್ ಸ್ಟೇಷನ್ಸು ಒಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಐದಂತೆ ಒಟ್ಟು 40 ಪೋಲಿಂಗ್ ಸ್ಟೇಷನ್ಸ್ ವಿಲ್ ಬಿ ಸಖಿ ಬೂತ್ಸ್. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಒಂದಂತೆ 8 PWD ಬೂತ್ಸ್ ಇದೆ, 8 ಯಂಗ್ ವೋಟರ್ಸ್ ಬೂತ್ಸ್ ಇದೆ, 8 ಥೀಮ್ ಬೇಸ್ಡ್ ಬೂತ್ಸ್ ಇದೆ ಅಂಡ್ 8 ಟ್ರೆಡಿಷನಲ್ ಎಥನಿಕ್ ಬೂತ್ಸ್ ಇದೆ. ಸೊ ಒಟ್ಟಾರೆಯಾಗಿ 72 such model polling stations have been already identified and ಅದರ ಎಲ್ಲ ಕೆಲಸಗಾರಿಗಳು ಮುಗಿದಿದ್ದಾವೆ. ಅದರ ಪಟ್ಟಿನೂ ಸಹ ಇದರಲ್ಲಿ ನಿಮಗೆ ನಾವು ಕೊಟ್ಟಿದ್ದೇವೆ. ಸೊ PWD ಪೋಲಿಂಗ್ ಬೂತ್ಸ್ಗೆ ಹೋಗುವಂಥ ಪೋಲಿಂಗ್ ಪಾರ್ಟಿಗೆ ಪ್ರತ್ಯೇಕ ವೆಹಿಕಲ್ ಅನ್ನು ಅರೇಂಜ್ ಮಾಡಿ ಕೊಟ್ಟಿದ್ದೇವೆ. ದಟ್ ಇಸ್ ಆಲ್ಸೋ ಪ್ರೀ ಅಪ್ರೂವ್ಡ್ ವೆಹಿಕಲ್. ಸೊ ಅದು ಕೂಡ GPS ಟ್ರ್ಯಾಕಿಂಗ್ ಪ್ಲಸ್ ಇದಿರುತ್ತೆ. ಆ ಪಾರ್ಟೀಸ್ ಅವರಿಗೆ ಬಸ್ಸಲ್ಲಿ ಹತ್ತೋದು ಕಷ್ಟ ಇರ್ಬೋದು ಅಂತ ಸ್ಪೆಸಿಫಿಕ್ ಅರೇಂಜ್ಮೆಂಟ್ಸ್ ಹಸ್ ಬೀನ್ ಮೇಡ್ ಫಾರ್. As far as security related arrangements, ಒಟ್ಟಾರೆಯಾಗಿ 1876 polling stations in 1005 locations. Detailed deployment plan ಅನ್ನು ಕಮಿಷನರ್ ಮತ್ತು SP ಅವರು ನಿಮಗೆ ತಿಳಿಸ್ತಾರೆ. ಈಗ ಇದರಲ್ಲಿ 1005 ಲೊಕೇಶನ್ಸ್ ಅಲ್ಲಿ 1876 polling stations are there. Out of this, webcasting is done in 938 polling stations. 938 polling station ಅಲ್ಲಿ ವೆಬ್ಕಾಸ್ಟಿಂಗ್ ಇದೆ. 50 polling station locations covering 132 polling stations. Locations 50, 132 polling stations alli CAPF armed police force will be deployed. 200 micro observers deploy ಆಗಿದ್ದಾರೆ. So 171 critical polling stations ಅಲ್ಲಿ webcasting plus micro observer 100% available ಇದೆ. 171 critical polling stations ಅಲ್ಲಿ webcasting and ಮೈಕ್ರೋ ಅಬ್ಸರ್ವರ್ಸ್ ಆರ್ 100% ಅವೈಲೇಬಲ್. CAPF ಎಷ್ಟು ಕಡೆ ಸಾಧ್ಯ ಅಷ್ಟು ಕಡೆ ಮಾಡಿ. ಸೊ ಈಗ ಕೊನೆಯ 72 ಗಂಟೆಗೆ ಚುನಾವಣೆಯ MCC ನಿಗಾ ಇರಿಸಲಿಕ್ಕೆ 186 ಸೆಕ್ಟರ್ ಆಫೀಸರ್ಸು, 69 ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್, 72 ಫ್ಲೈಯಿಂಗ್ ಸ್ಕ್ವಾಡ್ಸ್, 24 ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ ಎಲ್ಲ ಸಹ ಫೀಲ್ಡಲ್ಲಿ ಇರ್ತಾರೆ. ಅದಕ್ಕೂ ಕೂಡ ಈಗಾಗಲೇ ಚುರುಕು ಮುಚ್ಚುವಂಥ ಕ್ರಮ ಆಗಿದೆ. ಒಟ್ಟಾರೆಯಾಗಿ 627 ಬೇರೆ ಬೇರೆ ರೀತಿಯ ವಾಹನಗಳ ಮುಖಾಂತರ ಈ ಪೋಲಿಂಗ್ ಪಾರ್ಟೀಸನ್ನು ನಾವು ಅಲ್ಲಿ ಕರ್ಕೊಂಡು ಹೋಗೋದು ಮತ್ತು ಟು ಡಿಸ್ಪ್ಯಾಚ್ ದಿ ಪೋಲಿಂಗ್ ಪಾರ್ಟೀಸ್ ಟು ದಿ ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಮಸ್ಟಿಂಗ್ ಸೆಂಟರ್. ಆಲ್ ಫಾರ್ ದ್ಯಾಟ್ ವಿ ಹ್ಯಾವ್ ಡಿಪ್ಲಾಯ್ಡ್ 627 vehicles. We have also deployed vehicles of education institutions this time after taking their consent and our jothe idu ಮಾಡಿಬಿಟ್ಟು we have deployed the education institutions vehicle also in the temple. In terms of machine availability, ನಮ್ಮಲ್ಲಿ EVM VVPAT 125% of ballot units, 125% of control units and 132% of VVPAT. Polling station ಗೆ ಎಷ್ಟು ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಇದೆ ಅದಕ್ಕಿಂತ 132% VVPAT, 125% ಕಂಟ್ರೋಲ್ ಯೂನಿಟ್, 124 ಬ್ಯಾಲೆಟ್ ಯೂನಿಟ್ಸ್ ಅಡಿಷನಲ್ ಆಗಿ ನಮ್ಮಲ್ಲಿ ಅವೈಲೇಬಲ್. ಸೊ ದೀಸ್ ವಿಲ್ ಬಿ ರಿಸರ್ವ್ಡ್ machines which will be
ಅವೈಲಬಲ್ ವಿತ್ ಸೆಕ್ಟರ್ ಆಫೀಸರ್ಸ್ ಆಸ್ ರಿಸರ್ವ್ಡ್ ದಿಸ್ ಥಿಂಗ್. ಸೊ ಅವತ್ತಿನ ದಿನ ಬೆಳಗ್ಗೆ ಸೆಕ್ಟರ್ ಆಫೀಸರ್ಸ್ಗೆ ಈ ಅಡಿಷನಲ್ ರಿಸರ್ವ್ ಮಿಷನ್ಸನ್ನು ಕೊಡ್ತೀವಿ. ಸೊ ಮಾಕ್ ಪೋಲಲ್ಲಿ ಏನಾದರೂ ರಿಪ್ಲೇಸ್ ಮಾಡೋದಾದರೆ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಯಾ ಸೆಕ್ಟರ್ ಆಫೀಸರ್ಸ್ ಕೈಯಲ್ಲಿ ಆ ಮಿಷನ್ಸ್ ಇರ್ತದೆ. ಸೊ ಆ ವೆಹಿಕಲ್ಸು ಸಹ GPS ಟ್ರ್ಯಾಕ್ಟರ್ ಆ್ಯಂಡ್ ಆರ್ಮ್ ಪೊಲೀಸ್ ಜೊತೆನೇ ಆ ಮೆಷಿನ್ಸ್ ವಿಲ್ ಬಿ ಮೂವಿಂಗ್. ಸೊ ದರ್ ವಿಲ್ ಬಿ ಮೆಷಿನ್ಸ್ in the custody of sector officers which are reserved machines. That vehicles will be GPS tracked and the vehicles are notified vehicles. The sector officer are authorized officers, magisterial court ಕೊಟ್ಟಿದ್ದಾರೆ. ಅವರು ಆ ಮೆಷಿನ್ಸ್ ಏನಾದರೂ ಇದು ಆದರೆ ರೀಪ್ಲೇಸ್ ಮಾಡುವಂಥ ಜವಾಬ್ದಾರಿ ಅವರು. ಸೊ ದೋಸ್ ಮೆಷಿನ್ಸ್ ವಿಲ್ ಬಿ ಮೂವಿಂಗ್ ಅರೌಂಡ್ ವಿತ್ ದ ರಿಸರ್ವ್ಡ್ ಸ್ಟಿಕ್ಕರ್. ಇನ್ ಕೇಸ್ ದರ್ ಇಸ್ ಅ ಮಾಕ್ ಪೋಲ್ ಮಾಡುವಾಗ ಅಂದರೆ ಒರಿಜಿನಲ್ ಪೋಲಿಂಗ್ ಸ್ಟಾರ್ಟ್ ಮಾಡೋದು ಮುಂಚೆ ಮಿಷಿನ್ ಏನಾದರೂ VVPAT ಇದು ಖರಾಬ್ ಆದರೆ ವರ್ಕ್ ಆಗಿಲ್ಲ ಅಂದರೆ ದೇ ವಿಲ್ ರೀಪ್ಲೇಸ್ ದಟ್. ಅಂತ ರೀಪ್ಲೇಸ್ ಮಾಡುವಂಥ ಮಿಷಿನ್ ಬಿಫೋರ್ ಪೋಲಿಂಗ್ ಅಂದರೆ ಅದು ಸಹ ಸೆಕ್ಟರ್ ಆಫೀಸರ್ಸ್ ಹೇಗಿರುತ್ತೆ. ಇದು ನಾವು ಯಾಕೆ ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡ್ಕೊಂಡು ಹೇಳ್ತಾ ಇದ್ವಿ ಅಂದರೆ ಮಿಷಿನ್ಸ್ ಬೇರೆ ಬೇರೆ ಗಾಡಿಯಲ್ಲಿ ಮಿಷಿನ್ಸ್ ಇದೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ಸೊ ದ ಮೆಷಿನ್ಸ್ ಆಲ್ EVM ಮಿಷಿನ್ಸ್ ವಿಲ್ ಬಿ ಮೂವಿಂಗ್ ಇನ್ ವೆಹಿಕಲ್ಸ್ ವಿಚ್ ಆರ್ GPS tracked along with polling personnel and an armed guard, including the sector officer vehicles which will have reserved machines and mock poll replacement. So mustering and demustering center details have been given in this. ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂತ ಬೆಳ್ತಂಗಡಿಯಲ್ಲಿ SDM PU ಕಾಲೇಜು, ಮೂಡುಬಿದ್ರೆಯಲ್ಲಿ ಮಹಾವೀರ ಫಸ್ಟ್ ಗ್ರೇಡ್ ಕಾಲೇಜು, ಮಂಗಳೂರು ಸಿಟಿಯಲ್ಲಿ ಸೆಂಟ್ ಅಲೂಸಿಯಸ್ PU ಕಾಲೇಜ್, ಮಂಗಳೂರು ಸಿಟಿ ಸೌತಲ್ಲಿ ಕ್ಯಾನ್ರಾ ಹೈಸ್ಕೂಲ್, ಮ್ಯಾಂಗ್ಳೂರು 204 ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಬಂಟ್ವಾಲಲ್ಲಿ ಇನ್ಫಂಟ್ ಜೀಸಸ್ ಇಂಗ್ಲೀಷ್ ಅಂಡ್ ಕನ್ನಡ ಮೀಡಿಯಂ ಸ್ಕೂಲ್, ಪುತ್ತೂರಲ್ಲಿ ವಿವೇಕಾನಂದ ಸ್ಕೂಲು, ಮತ್ತು ಸುಳ್ಯದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜ್. ಸೊ ದೀಸ್ ಆರ್ ದ ಪ್ಲೇಸಸ್ ವೇರ್ ಮಸ್ಟಿಂಗ್ ಆ್ಯಂಡ್ ಡಿಮಸ್ಟಿಂಗ್ ವಿಲ್ ಹ್ಯಾಪನ್. ಇದಕ್ಕೆ ಸಿಬ್ಬಂದಿಗಳನ್ನು ಬೇರೆ ಬೇರೆ ತಾಲೂಕಿನಿಂದ ಆ ತಾಲೂಕಿಗೆ ಕರ್ಕೊಂಡು ಹೋಗಲಿಕ್ಕೆ ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಈಗಾಗಲೇ ಟ್ರೈನಿಂಗಲ್ಲಿ ಮಾಡಿದ ಹಾಗೆ ಅದೇ ರೀತಿಯಲ್ಲಿ ಅಲ್ಲೇ ಅವರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ ಪ್ರೊವೈಡೆಡ್ ಆ್ಯಂಡ್ ಅವ್ರಿಗಲ್ಲೂ ಮಸ್ಟಿಂಗ್ ಹೋಗ್ಬಿಟ್ಟು ಅದನ್ನು ಇದು ಮಾಡ್ಬೋದು. ವಿಮೆನ್ ಸ್ಟಾಫ್ ನಮ್ಮಲ್ಲಿ 70% ಪೋಲಿಂಗ್ ಸ್ಟಾಫು ವಿಮೆನ್ ಪೋಲಿಂಗ್ ಸ್ಟಾಫ್ ಇದ್ದಾರೆ. ವಿಮೆನ್ ಪೋಲಿಂಗ್ ಸ್ಟಾಫ್ ಆರ್ ಆಲ್ ಡಿಪ್ಲಾಯ್ಡ್ ಇನ್ ದೇರ್ ಓನ್ ವರ್ಕಿಂಗ್ ಕಾನ್ಸ್ಟಿಟ್ಯೂನ್ಸೀಸ್. ಅಂದರೆ ಬಂಟ್ವಾಳದಲ್ಲಿ ಕೆಲಸ ಮಾಡುವವರು ಬಂಟ್ವಾಳ ಒಳಗಡೆನೆ ಡಿಪ್ಲಾಯ್ ಆಗಿದ್ದಾರೆ. ಓನ್ಲಿ ಮೇಲ್ ಇವರು ಯಾರಿದ್ದಾರೆ ಅವರು ಮಾತ್ರ ಇಲ್ಲಿಂದ ಬೇರೆ ಕಡೆಗೆ ರ್ಯಾಂಡಮೈಸ್ ಆಗಿ ಹೋಗಿದ್ದಾರೆ. ಸೊ ಅದೆಲ್ಲ ಕೂಡ ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಆಲ್ ವಿಮೆನ್ ಪೋಲಿಂಗ್ ಪಾರ್ಟೀಸ್ ಎಷ್ಟು, ಒಬ್ಬರೇ ವಿಮೆನ್ ಇರುವಂಥ ಪೋಲಿಂಗ್ ಪಾರ್ಟೀಸ್ ಯಾವುದು ಇರಲಿಲ್ಲ. ಮಿನಿಮಮ್ 2 ವಿಮೆನ್ ಪೋಲಿಂಗ್ ಪಾರ್ಟೀಸ್ ಅಷ್ಟೇ ಇರುವಂಥದ್ದು. ಸೊ ಅವರಿಗೆ ಅಲ್ಲಿ ಎಲ್ಲಿ ವಾಸ ಇರಬೇಕು ಏನು ಎಂಥದ್ದು ಎಲ್ಲ ಫೆಸಿಲಿಟೀಸ್ ಬಗ್ಗೆ ನಾವು ಈಗಾಗಲೇ ಕ್ರಮವನ್ನು ವಹಿಸಿದ್ದೇವೆ. ಅದಕ್ಕೆ ಪ್ರತ್ಯೇಕ ಆಫೀಸರ್ಸನ್ನು ಕೂಡ ನೇಮಕ ಮಾಡಿದ್ದೇವೆ. ಸೆಕ್ಟರ್ ಆಫೀಸರ್ಸ್ ಬಿಟ್ಟು ದೇರ್ ಆರ್ ಆಲ್ಸೋ ಪೋಲಿಂಗ್ ಪರ್ಸನಲ್ ವೆಲ್ಫೇರ್ ಆಫೀಸರ್ಸ್ ಫಾರ್ ಈಚ್ ಅಸೆಂಬ್ಲಿ ಸೆಗ್ಮೆಂಟ್ and district minority officer for the entire district. Their numbers are also been shared for any such concerns. Assured minimum facilities ಈಗಾಗಲೇ ಮಾರ್ಕ್ ಮಾಡಿ ಕೊಟ್ಟಿದ್ದೇವೆ, ಅದನ್ನು ಸರ್ಟಿಫೈ ಮಾಡಿಕೊಂಡಿದ್ದಾರೆ. ಇದು ಬಿಟ್ಟು ಪೋಲಿಂಗ್ ಸ್ಟೇಷನಲ್ಲಿ ನಮ್ಮ BLOಸ್ಗೆ ವೋಟರ್ಸ್ ಫೆಸಿಲಿಟೇಷನ್ ಸೆಂಟರಲ್ಲಿ ಅವರು ಕೂತ್ಕೊಳ್ಳಲಿಕ್ಕೆ ಬೇಕಾಗುವಂಥ ಫೆಸಿಲಿಟೀಸನ್ನು ಮಾಡಲಾಗಿದೆ. ಎಲ್ಲಿ ಶೇಡ್ ಬೇಕಾಗುತ್ತೆ ಅಲ್ಲಿ ಶೇಡ್ ಮಾಡಲಿಕ್ಕೂ ಸಹ ಫೆಸಿಲಿಟೀಸ್ ಮಾಡಲಾಗಿದೆ. As far as postal ballots are concerned, so far out of ಅಂದರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸು ನಮ್ಮಲ್ಲಿ ಪೋಲ್ ಡ್ಯೂಟಿಯಲ್ಲಿ ಇರುವವರು, ಅದರ್ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಇನ್ ಪೋಲ್ ಡ್ಯೂಟಿ ಇನ್ ದಕ್ಷಿಣ ಕನ್ನಡ 1406 ಇದ್ದಾರೆ. ಔಟ್ ಆಫ್ ದೆಮ್ 1052 ಹ್ಯಾವ್ ಆಲ್ರೆಡಿ ಕಾಸ್ಟ್ ದೇರ್ ಬ್ಯಾಲೆಟ್. ಸೊ 25ನೇ ತಾರೀಕು ಬೆಳಗ್ಗೆ ತನಕ ಅದಕ್ಕೆ ಅವಕಾಶ ಇದೆ. ಸೊ ಅಲ್ಲಿಗೊಂದು ಅವರು ಕಾಸ್ಟ್ ಮಾಡಿದ ನಂತರ ದೀಸ್ ಪೋಸ್ಟ್ ಬ್ಯಾಲೆಟ್ಸ್ ವಿಲ್ ಬಿ mutually transferred with the other constituencies. So 1052 ಈಗಾಗಲೇ ಆಗಿದೆ. ಒನ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮೆಲ್ಲ ಗಮನಕ್ಕೂ ತರಬಯಸುವಂಥದ್ದು, ಈಗಾಗಲೇ ಪೋಲಿಂಗ್ ಪಾರ್ಟೀಸ್ ಕ್ಯಾಂಡಿಡೇಟ್ಸು ಪೊಲಿಟಿಕಲ್ ಪಾರ್ಟೀಸ್ಗೂ ತಿಳಿಸಿರುವಂಥದ್ದು, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ವಿಲ್ ಬಿ ಗಿವನ್ ಫಾರ್ ಆಲ್ ವೋಟರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಹೂ ಬಿಲಾಂಗ್ ಟು ದಿಸ್ ಕಾನ್ಸ್ಟಿಟ್ಯೂನ್ಸಿ. ದಕ್ಷಿಣ ಕನ್ನಡ ಕಾನ್ಸ್ಟಿಟ್ಯೂನ್ಸಿ ಸೇರಿರುವಂಥ ಮತಗಟ್ಟೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ EDC ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಆ EDCಯನ್ನು ಇಟ್ಕೊಂಡು ಅವರು ಆಯಾ ಮತಗಟ್ಟೆಯಲ್ಲೇ EVM ಅಲ್ಲೇ ವೋಟನ್ನು ಚಲಾಯಿಸಲಿಕ್ಕೆ ಅವಕಾಶ ಇದೆ. ದಿಸ್ ಇನ್ಕ್ಲೂಡ್ಸ್ ಪೊಲೀಸ್ ಪರ್ಸನಲ್, ಡ್ರೈವರ್ಸು ಮತ್ತು ನಮ್ಮ ಪೋಲಿಂಗ್ ಸ್ಟಾಫು ಎಲ್ಲರೂ ಸೇರಿ ಯಾರ್ಯಾರೆಲ್ಲ EDCಗೆ ಎಲಿಜಿಬಲ್ ಇದ್ದಾರೆ ಅಷ್ಟು ಜನರಿಗೆ EDC
ದೇ ವಿಲ್ ಬಿ ಕಾಸ್ಟಿಂಗ್ ದೇರ್ ವೋಟ್ಸ್ ಇನ್ ದ್ಯಾಟ್ ಪೋಲಿಂಗ್ ಸ್ಟೇಷನ್ ಇಟ್ ಸೆಲ್ಫ್. ಅವರು ಆ ಪೋಲಿಂಗ್ ಸ್ಟೇಷನ್ನ ಮತದಾರ ಆಗಿರುವುದಿಲ್ಲ. ಅದಕ್ಕೆ ಅವರಿಗೆ ಕೊನೆಯ ಸಂಖ್ಯೆ ನಂತರ ಅವರ ಸಂಖ್ಯೆಯನ್ನು ಬರೆದು ಅವರು ಮತ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇದು ಯಾವುದೇ ರೀತಿಯಲ್ಲಿ ಇದು ಗೊಂದಲಕ್ಕೆ ಅವಕಾಶ ಇರಬಾರ್ದು ಅಂತ ಈ ಮಾಹಿತಿಯನ್ನು ಈಗಲೇ ನಾವು ನಿಮಗೆ ತಿಳಿಸ್ತಾ ಇದ್ವಿ. ಅಂತ ಇಡಿಸ್ಗಳು ಒಟ್ಟು 9,900 9,900 EDCs have been issued so far. As far as home voting is concerned, 6,053 plus voters, 6,053, 6,053 had opted. ಅದರ ಪೈಕಿ 5,878 have casted their vote. So whoever has opted ಅವರೆಲ್ಲ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಆಗಿದೆ. ಸೊ ಅವ್ರ ಪೋಸ್ಟಲ್ ಬ್ಯಾಲೆಟ್ ಅಂದರೆ ಮಾರ್ಕ್ ಆಗಿರುತ್ತೆ, ಅವರಿಗೆ ಅಲ್ಲಿ ಬಂದು ವೋಟ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹೂವರ್ ಟ್ವೈಸ್ ನಾವು ವಿಸಿಟ್ ಮಾಡಿದಾಗ ಇಲ್ಲದೇ ಇರುವವರಿಗೆ ಅವಕಾಶ ಇರುವುದಿಲ್ಲ. ಸೊ ಔಟ್ ಆಫ್ 6,053, 5,878 are cast. ಔಟ್ ಆಫ್ PWD ಅಲ್ಲಿ 1975 ಅಲ್ಲಿ 1929 have already cast their votes. Simirally, ಎಮರ್ಜೆನ್ಸಿ ಸರ್ವಿಸಸ್ ಡಿಪಾರ್ಟ್ಮೆಂಟ್ 16 ಡಿಪಾರ್ಟ್ಮೆಂಟ್ಸ್ ಇರುವಂಥ ಎಮರ್ಜೆನ್ಸಿ ಸರ್ವಿಸಸ್ ಅಲ್ಲಿ 182 ವೋಟರ್ಸ್ were identified, out of which 100 ಜನ ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ. This is with regards to the preparations that we have done so far regarding the law and order specific, police specific ಇದನ್ನ ಕಮಿಷನರ್ ಮತ್ತು SP ಅವರು ತಿಳಿಸ್ತಾರೆ. 72 hours 48 hours ಬಗ್ಗೆ ನಾನು ತಿಳಿಸಲಿಕ್ಕೆ ಈಗ ಬಯಸ್ತೇನೆ. ಸೊ ಈಗ 24ನೇ ತಾರೀಕು 6 ಗಂಟೆಗೆ ನಿಮ್ಮ ಸಾಮೂಹಿಕ ಪ್ರಚಾರ ಮುಕ್ತಾಯ ಆಗ್ತದೆ. ಅಂದರೆ ವೋಟಿಂಗ್ ಮುಕ್ತಾಯ ಆಗುವ ಕ್ಷಣದಿಂದ 48 ಗಂಟೆ ಮೊದಲು 48 hours from the time of completion of vote. So 24/4/2024 6 PM ಆವಾಗ ನಿಮ್ಮ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ. ತದನಂತರ ಯಾವುದೇ ರೀತಿಯಲ್ಲಿ ರ್ಯಾಲಿ, ಬೀದಿ ಪ್ರಚಾರಗಳು ಇದು ಮಾಡಂಗಿಲ್ಲ. ಅಂದರೆ ನೋ ಆರ್ಗನೈಸ್ಡ್ ಈವೆಂಟ್ಸ್. ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ಅವಕಾಶ ಬಿಟ್ಟು ಬೇರೆ ಯಾವುದೇ ಅವಕಾಶ ಇರುವುದಿಲ್ಲ. ಈ ಮುಕ್ತಾಯ ಆಗುವಂಥ ಈ 48 hours ಸೈಲೆನ್ಸ್ ಪೀರಿಯಡ್ ಅಂತ ಏನು ಹೇಳ್ತೇವೆ, ಈ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆದ ಕೂಡಲೇ ಯಾವುದೇ ಪೊಲಿಟಿಕಲ್ ಫಂಕ್ಷನರೀಸ್, ಕ್ಯಾಂಪೇನಲ್ಲಿ ತೊಡಗಿಕೊಂಡಿರುವಂಥವರು, ಪೊಲಿಟಿಕಲ್ ಫಂಕ್ಷನರೀಸ್, ಈ ಕಾನ್ಸ್ಟಿಟ್ಯೂನ್ಸಿಯ ವೋಟರ್ಸ್ ಇಲ್ಲದೇ ಇರುವವರು should leave the constituency. Nobody who is a non-voter of this constituency, who is a political functionary, can remain in Dakshin Kannada after the starting of the silence period. ಈಗಾಗಲೇ 24ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 26ನೇ ತಾರೀಕು ಸಂಜೆ ತನಕ ಡ್ರೈ ಡೇಯನ್ನು ಘೋಷಿಸಿದ್ದೇವೆ. ಕೇರಳನು ಅದೇ ದಿವಸ ವೋಟಿಂಗ್ಗೆ ಹೋಗ್ತಾ ಇರೋದ್ರಿಂದ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಅದರಿಂದ ಅಡಿಷನಲ್ ಆರ್ಡರ್ಸ್ ವೇರ್ ನಾಟ್ ರಿಕ್ವೈರ್ಡ್. 144 ಆರ್ಡರ್ ಜಾರಿ ಮಾಡಿದ್ದೇವೆ ಈಗಾಗಲೇ. ಅದು ಸಹ ಇದೇ ಪೀರಿಯಡಲ್ಲಿ 144 ಆರ್ಡರ್ಸು ಚಾಲ್ತಿಯಲ್ಲಿರ್ತದೆ. ಯಾವುದೇ ಸಮಾರಂಭಗಳಿಗೆ 5 ಜನ ಮೇಲ್ಪಟ್ಟವರಿಗೆ ಇದು ಮಾಡಲಿಕ್ಕೆ ಅವಕಾಶ ಈ ಪೀರಿಯಡಲ್ಲಿ ಇರುವುದಿಲ್ಲ. ಲೌಡ್ ಸ್ಪೀಕರ್ಸನ್ನು ಬಳಸಲಿಕ್ಕೆ ಈ 48 hours ಅಲ್ಲಿ ಯಾವುದೇ ಅವಕಾಶ ಇರುವುದಿಲ್ಲ. ಧ್ವನಿ ಇದು ಎಲ್ಲ ಕೂಡ ಬಂದಿದೆ. ಯಾವುದೇ ಪ್ರಚಾರ ಇದು ಮಾಡುವುದರಲ್ಲಿ ಮತ್ತೆ ಬೇರೆ ಏನಾದರೂ ಊಟ ಬಡಿಸುವಂಥದ್ದು ಇದು ಆ ಥರ ಏನಾದರೂ ಪ್ರೈವೇಟ್ ಈವೆಂಟ್ಸ್ ಇದ್ದರೆ ಪ್ರೈವೇಟ್ ಈವೆಂಟ್ಸ್ ನೆಪ ಇಟ್ಕೊಂಡು ಪೊಲಿಟಿಕಲ್ ಆಗಿ ಏನಾದರೂ ಮಾಡಿದ್ರು ಅದ್ರ ಮೇಲೆ ನಾವು ಕ್ರಮ ವಹಿಸ್ತೇವೆ. MCC ವೈಲೇಷನ್ ಪ್ಲಸ್ RP ಆಗ್ತದೆ. ಈ ಒಂದು ಪೀರಿಯಡಲ್ಲಿ ಪೋಲ್ ಡೇಯಲ್ಲಿ ವೆಹಿಕಲ್ ಪರ್ಮಿಷನ್ಸ್ ಎಷ್ಟು ಕೊಡಬೇಕು ಅನ್ನೋದನ್ನು ಈಗಾಗಲೇ ಪೊಲಿಟಿಕಲ್ ಪಾರ್ಟೀಸ್ಗೆ ತಿಳಿಸಿದ್ದೇವೆ. ಕ್ಯಾಂಡಿಡೇಟು ಪ್ಲಸ್ ಎಲೆಕ್ಷನ್ ಏಜೆಂಟ್ಗೆ ಇಡೀ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತ್ತೆ 1 ವೆಹಿಕಲ್ ಫಾರ್ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಅವಕಾಶ ಇದೆ. ಆ ವೆಹಿಕಲ್ ಪರ್ಮಿಷನ್ ಹೊಸದಾಗಿ ತಗೋಬೇಕು, ಅದನ್ನು ಮಾತ್ರ ಅವರು ಬಳಸಲಿಕ್ಕೆ ಅವಕಾಶ ಇದೆ. ಕ್ಯಾಂಡಿಡೇಟ್ ಮತ್ತು ಅವರ ಎಲೆಕ್ಷನ್ ಏಜೆಂಟ್ ಒಬ್ಬರನ್ನು ನೇಮಕ ಮಾಡ್ಕೊಂಡಿರ್ತಾರೆ, ಅವರು ಮಾತ್ರ ಪೋಲಿಂಗ್ ಸ್ಟೇಷನ್ ವಿಸಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದೇ ಆರ್ಮ್ಡ್ ಪರ್ಸನ್ ಅನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಸಹ ಅವಕಾಶ ಇಲ್ಲ. ಪೋಲಿಂಗ್ ಸ್ಟೇಷನ್ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಆಸ್ ಫಾರ್ ಅಸ್ ಪೋಲಿಂಗ್ ಇಸ್ ಕನ್ಸರ್ನ್, ಈಗ ಚುನಾವಣೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ 26ನೇ ತಾರೀಕು ನಡೆಯಲಿದೆ. ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ಸ್
ಈಗಾಗಲೇ 17,72,641 ಔಟ್ ಆಫ್ 18,18,000 17,72,000 ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ಸ್ have been distributed. ಸೊ ಅವ್ರ ಕೈಯಲ್ಲಿ ಆ ಇನ್ಫಾರ್ಮೇಶನ್ ಸ್ಲಿಪ್ ಇದೆ. ಇನ್ಫಾರ್ಮೇಶನ್ ಸ್ಲಿಪ್ ವೋಟ್ ಆಗಲಿಕ್ಕೆ ಕಂಪಲ್ಸರಿ ಇಲ್ಲದಿದ್ರು ಆ ಇನ್ಫಾರ್ಮೇಶನ್ ಸ್ಲಿಪ್ ಇಟ್ಕೊಂಡು ಬಂದರೆ ಅವರ ಪೋಲಿಂಗ್ ಸ್ಟೇಷನಲ್ಲಿ ಅವರ ಇದನ್ನು ಗುರುತಿಸಿ ಮಾಡೋದು ತುಂಬ ಸುಲಭ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದನ್ನು ತಗೊಂಡು ಬಂದರೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಳ್ತೇವೆ. ಆದರೆ 12 ದಾಖಲೆಗಳ ಪಟ್ಟಿಯನ್ನು ಕೊಟ್ಟಿದ್ದೇವೆ. ಆ 12 ದಾಖಲೆಯಲ್ಲಿ ಯಾವುದೇ ಒಂದು ದಾಖಲೆಯನ್ನು ಇಟ್ಕೊಂಡ್ರೆ ಅವರು ಅಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ವೋಟರ್ ಇನ್ಫಾರ್ಮೇಶನ್ ಸ್ಲಿಪ್ ಅಲ್ಲಿ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಹ್ಯಾಸ್ ಅಡಿಷನಲ್ ಫೀಚರ್ಸ್ ದಿಸ್ ಟೈಮ್. ಎಪಿಕ್ ನಂಬರ್ ನಿಮಗೆ ಗೊತ್ತಿಲ್ಲದಿದ್ರು ನಿಮ್ಮ ಹೆಸರು ಮುಖಾಂತರನೂ ಸಹ ಅದರಲ್ಲಿ ಹೆಸರು ಮತ್ತು ನಿಮ್ಮ ಫಾದರ್ಸ್ ನೇಮ್ ಆರ್ ರಿಲೇಟಿವ್ಸ್ ನೇಮ್ ಅಂತ ಅದರಲ್ಲಿ ಹುಡುಕಿದ್ರೆ ಇಟ್ ಇಸ್ ಸ್ಟಿಲ್ ಲೀಡಿಂಗ್ ಯು ಟು ದಿ ಎಲೆಕ್ಟ್ರಲ್ ರೋಲ್ ಎಂಟ್ರಿ. ಸೊ ಅದೆಲ್ಲ ಕೂಡ ಅನುಕೂಲ ಮಾಡಿಕೊಡಲಿಕ್ಕೆ ಅರ್ಬನ್ ಮ್ಯಾಂಗ್ಳೂರ್ ಸೌತ್ ಅಂಡ್ ಮ್ಯಾಂಗ್ಳೂರ್ ನಾರ್ತ್ ಅಲ್ಲಿ ವೋಟರ್ಸ್ ಇನ್ಫಾರ್ಮೇಶನ್ ಸ್ಲಿಪ್ ಅಲ್ಲಿ ಪೋಲಿಂಗ್ ಸ್ಟೇಷನ್ ಹೋಗುವ ದಾರಿ ಕೂಡ ಗೂಗಲ್ ಮ್ಯಾಪ್ ಇದು QR ಕೋಡ್ ಅಲ್ಲಿ ಪಬ್ಲಿಷ್ ಆಗಿದೆ. ಅದನ್ನು ಬಳಸಿಕೊಂಡು ಯು ಕ್ಯಾನ್ ಐಡೆಂಟಿಫೈ ವೇರಿಯಸ್ ಪೋಲಿಂಗ್ ಸ್ಟೇಷನ್ಸ್. As far as polling day is concerned, 200 ಮೀಟರ್ ಒಳಗಡೆ ಪೋಲಿಂಗ್ ಸ್ಟೇಷನ್ ಇಂದ 200 ಮೀಟರ್ ತನಕ ಯಾವುದೇ ರೀತಿಯ ಪ್ರಚಾರ ಮತ್ತೆ ಯಾವುದೇ ರೀತಿಯ ಸಿಂಬಲ್ ಅನ್ನ ಡಿಸ್ಪ್ಲೇ ಮಾಡುವಂಥದ್ದು, ಬ್ಯಾನರು, ಪೋಸ್ಟರು ಯಾವುದೇ ರೀತಿಯಲ್ಲಿ ಅವಕಾಶ ಇದೆ. ಒಟ್ಟಾರೆಯಾಗಿ 48 ಗಂಟೆ ಸೈಲೆನ್ಸ್ ಪೀರಿಯಡ್ ಅಲ್ಲಿ there is no opportunity for you to display any kind of posters or banners in there. ಬಟ್ ಈ 200 ಮೀಟರ್ಸ್ ಅಲ್ಲಿ ಒಟ್ಟು ನಿಷೇಧ ಇದೆ. 200 ಮೀಟರ್ಸ್ ಒಳಗಡೆ ನೀವು ಶಾಲು, ಬಟ್ಟೆ ಇಲ್ಲ ಬೇರೆ ರೀತಿಯಲ್ಲಿ ಯಾವುದೇ ಚಿಹ್ನೆ ಮತ್ತು ಪಾರ್ಟಿಯ ಕಲರ್ಸ್ ಅನ್ನ ಪ್ರದರ್ಶಿಸೋದಕ್ಕೆ ಅವಕಾಶ ಇರುವುದಿಲ್ಲ. 200 ಮೀಟರ್ಸ್ ದಾಟಿ every candidate has been given an opportunity to put up a facilitation center. ಅದರಲ್ಲಿ ಒಂದು ಟೇಬಲ್, ಎರಡು ಜನನ ವಾಲಂಟಿಯರ್ಸ್ನ ಅಲ್ಲಿ ಕೂರಿಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅವರಿಗೆ ನಿಗದಿಪಡಿಸಿರುವಂಥ ಸೈಜಲ್ಲಿ ಒಂದು ಬ್ಯಾನರ್ ಮತ್ತು ಒಂದು ಫ್ಲಾಗ್ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಜನಸಂದಣಿ ಆಗಲಿ ಬೇರೆ ಯಾರಾದರೂ ವೋಟರ್ಸ್ ಬಂದು ಕೂತ್ಕೊಳ್ಳೋಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಮೊಬೈಲ್ ಫೋನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊಬೈಲ್ ಫೋನ್ಸ್ ಯಾವುದೇ ಕಾರಣಕ್ಕೆ ಪೋಲಿಂಗ್ ಸ್ಟೇಷನ್ ಒಳಗಡೆ ತಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ, ಯಾರಿಗೂ ಸಹ ಇಲ್ಲ. ಒನ್ಲಿ ದ PRO ಅಂಡ್ ದ ಪೋಲಿಂಗ್ ಪರ್ಸನಲ್ ಫಾರ್ ಗಿವಿಂಗ್ ಡೇಟಾ. ನಮಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿ ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡು ಅದನ್ನು ಬಳಸ್ಕೊಳ್ಳಿಕ್ಕೆ ಪೋಲಿಂಗ್ ಸ್ಟಾಫ್ ಮಾತ್ರ ನಾವು ಅವಕಾಶ ಕೊಟ್ಟಿದ್ದೇವೆ. ಅಲ್ಲಿ ಬರುವಂಥ ಎಲೆಕ್ಷನ್ ಏಜೆಂಟ್ ಆಗಲಿ ಇಲ್ಲ ಬೇರೆ ಯಾರು ಕೂಡ, ಈವನ್ ಇಫ್ ದ ಕ್ಯಾಂಡಿಡೇಟ್ ಅಲ್ಲಿ ಹೋಗುವುದಾದರೆ ಪೋಲಿಂಗ್ ಸ್ಟೇಷನ್ ಒಳಗೆ ಹೋಗೋದು ಮುಂಚೆ ಮೊಬೈಲನ್ನು ಹೊರಗಡೆ ಕೊಟ್ಟುಬಿಟ್ಟು ಇಫ್ ಹಿ ಹ್ಯಾಸ್ ಟು ವಿಸಿಟ್. ಬಟ್ ಯಾವುದೇ ಕಾರಣಕ್ಕೆ ಮೊಬೈಲನ್ನು ಒಳಗಡೆ ತಗೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲ. ಸೇಫ್ ಕಸ್ಟಡಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ ಒಂದು ಇದು. ಬಟ್ ನಾವು ವಿನಂತಿ ಮಾಡ್ಕೊಳ್ತೇವೆ ನಿಮ್ಮ ಮುಖಾಂತರ ದಟ್ ಮೊಬೈಲ್ ತರದೇ ಇದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಬೇಗ ಬಂದು ಬೇಗ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಯಾಕಂತ ಹೇಳಿದ್ರೆ ಮತ್ತೆ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ಮತ್ತೆ ತಗೊಂಡು ಅನ್ನುವಂಥದ್ದು ಇರುತ್ತೆ. ಬಟ್ ವಿ ಆರ್ ಡೂಯಿಂಗ್ ಪ್ರೊವಿಷನ್ ಫಾರ್ ಗಿವಿಂಗ್ ಸೇಫ್ ಕಸ್ಟಡಿ. ಬಟ್ ವಿ ವಿಲ್ ಅಪೀಲ್ ದಟ್ ಬಿ ಯೂಸ್ಡ್ ಟು ದಿ ಮಿನಿಮಮ್. ನಿಮ್ಮ ಗಾಡಿಯಲ್ಲೋ ಬೇರೆ ಕೊಟ್ಟು ಹೋಗಿ ಆ ಥರ ಬರುವುದು ಸೂಕ್ತ. ಮೊಬೈಲ್ ಫೋನನ್ನು ಪೋಲಿಂಗ್ ಸ್ಟೇಷನ್ ಒಳಗಡೆ ಖಂಡಿತವಾಗಿ ನಿಷೇಧ ಇದೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಎಕ್ಸೆಂಪ್ಷನ್ ಇಲ್ಲ. ದಿಸ್ ಹ್ಯಾಸ್ ಟು ಬಿ ಕ್ಲಿಯರ್ಲಿ told to all voters and we also appeal that they don't create any confusion there. ಯಾರಿಗೂ ಅವಕಾಶ ಇಲ್ಲ. ಯು ಕೆನಾಟ್, ಪತ್ರಕರ್ತರು ಪೋಲಿಂಗ್ ಸ್ಟೇಷನ್ ಒಳಗಡೆ ಎಂಟ್ರ್ ಮಾಡೋಂಗಿಲ್ಲ. ನೀವು ಹೊರಗಡೆಯಿಂದ ಫೋಟೋ ತಗೋಬಹುದು. ಐ ಆಮ್ ಟಾಕಿಂಗ್ ಅಬೌಟ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ನೀವು ಮೊಬೈಲ್ ಇದು ತಗೊಂಡು ಒಳಗಡೆ ಸೊ ಪೋಲಿಂಗ್ ಮೊಬೈಲ್ ಫೋನ್ ಹ್ಯಾಂಡ್ ಓವರ್ ಮಾಡುವಂಥ ಫೆಸಿಲಿಟಿನ ನಾವು ಪೋಲಿಂಗ್ ಸ್ಟೇಷನ್ 200 ಮೀಟರ್ ಒಳಗಡೆ ಇಟ್ಟಿರ್ತೀವಿ. ಅಲ್ಲಿ ನಮ್ಮ ಆಶಾ ಇಲ್ಲ ವಾಲಂಟಿಯರ್ಸ್ ಕೂರಿಸಿರ್ತೀವಿ, ಅವ್ರ ಕಡೆ ಕೊಟ್ಟಿರ್ತೇವೆ. ಸೊ ಅಲ್ಲಿ ತಂದು ಕೊಡ್ಬೋದು. ಬಟ್ ನಾವು ಅಪೀಲ್ ಮಾಡೋದು ಏನಂದ್ರೆ ವೋಟರ್ಸ್ ಬೆಟರ್ ನಾಟ್ ಟು ಕ್ರಿಯೇಟ್ ಅಲ್ಲಿ ಒಂದು ಕ್ಯೂ ಆಗುತ್ತೆ, ಇಲ್ಲೊಂದು ಕ್ಯೂ ಆಗುತ್ತೆ ಅಷ್ಟೇ. ಇಟ್ಸ್ ಡಿಸ್ಕಂಫರ್ಟಬಲ್ ಫಾರ್ ಯು. ಈಗ ಅದನ್ನೇ ಈಗ ಮಾಹಿತಿಯನ್ನ ಕೊಡ್ತಾರೆ. ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ 171 ಇದೆ, 171. ಈಗ ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ಯಾಟಗರೈಸೇಷನ್ ಎಲ್ಲ ಈಗ ಹೊರಗೆ ಇದು ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಓನ್ಲಿ ಒನ್ ಕ್ಯಾಟಗರಿ.
ನಾರ್ಮಲ್ ಪೋಲಿಂಗ್ ಸ್ಟೇಷನ್ ಅಂಡ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್. ಕ್ರಿಟಿಕಲ್ ಇರುವುದು 171. ದಿಸ್ ಇನ್ಕ್ಲೂಡ್ಸ್ ಆಲ್ ಸಾರ್ಟ್ಸ್ ಆಫ್ ಕ್ರಿಟಿಕಾಲಿಟಿ. ಎಲ್ಲೆಂಡೋ ನಕ್ಸಲ್, ಇದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂಥದ್ದು, AST ಜಾಸ್ತಿ ಆಗಿರುವಂಥದ್ದು, ವಲ್ನರಬಲ್ ಇರುವಂಥದ್ದು ಎಲ್ಲ ಸೇರಿ 151 ನಮ್ಮ ವಲ್ನರಬಲ್ ಕ್ರಿಟಿಕಾಲಿಟಿ ಸ್ವಲ್ಪ ನೋಡೋಕ್ಕೆ ಹೇಳಿದ್ದೇವೆ. ಪ್ರತಿ ಪೋಲಿಂಗ್ ಸ್ಟೇಷನಲ್ಲೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಬಾರದ ಹಾಗೆ ಅದಕ್ಕೆ ವಲ್ನರಬಲ್ ಇದು ಮಾಡೋಕ್ಕೆ ಹೇಳಿದ್ದೇವೆ. ಸೊ ಅವರು ಸಹ ಟೀಮ್ಸನ್ನು ಅಲ್ಲಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಸೊ ಅವರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ. ಅದು ಬಿಟ್ಟು ನಾವು ಕ್ಯಾಂಡಲ್ಸ್ ಅಂಡ್ ಅದರ್ ಫೆಸಿಲಿಟೀಸು ಸಹ ನಾವು ಕೊಡ್ತೇವೆ. ಓನ್ಲಿ ಒನ್ ಸ್ಮಾಲ್ ಥಿಂಗ್ ಐ ವಿಲ್ ಪ್ರೋಸೆಸ್ ದಿಸ್ ಹೀಟ್ ಸ್ಟ್ರೋಕ್ ಸಂಬಂಧಪಟ್ಟಂತೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟನ್ನು ಪ್ರತಿ ಪೋಲಿಂಗ್ ಸ್ಟೇಷನಲ್ಲಿ ಒಬ್ಬ ಆರೋಗ್ಯ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೇವೆ. ಅವರು ಕುಡಿಯುವ ನೀರು ಫೆಸಿಲಿಟಿನೂ ಮಾಡಿಕೊಟ್ಟಿದ್ದೇವೆ. ಅಲ್ಲಿ ಅದರ ಜೊತೆ 28 ಆಂಬ್ಯುಲೆನ್ಸಸ್ ವಿಚ್ ಆರ್ ಅವೈಲಬಲ್ ಇನ್ ದ ಡಿಸ್ಟ್ರಿಕ್ಟ್ ಎಲ್ಲ PSCs ಅಲ್ಲಿ ಪ್ಲೇಸ್ ಆಗಿದೆ. ಅದು ಬಿಟ್ಟು 17 ಹೊಸ ಆಂಬ್ಯುಲೆನ್ಸ್, ಟೋಟಲ್ 28 ಪೋಲಿಂಗ್ ಸ್ಟೇಷನ್ಸ್, 28 ಆಂಬ್ಯುಲೆನ್ಸಸ್ ಎಲ್ಲ PSCs ಅಲ್ಲೂ ಡಿಪ್ಲಾಯ್ ಇದೆ. ಇನ್ ಕೇಸ್ ಏನಾದಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಮಾಹಿತಿಯನ್ನು ಈಗ CO ಅವರು ಕೊಡ್ತಾರೆ, ಸ್ವೀಪ್ ಸಮಿತಿಯಲ್ಲಿ ಮಾಹಿತಿ. ಎಲ್ಲೆಲ್ಲಿ ಎಲ್ಲ ತುಂಬಾ ಕಾರಿಡಾರ್ಸು ಆ ಥರ ಇಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಇಲ್ಲ ಅಲ್ಲೆಲ್ಲ ಶೇಡ್ ಅಂಡ್ ಶಾಮಿಯಾನಕ್ಕೆ ನಾವು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ. नो डिफरेंस नहीं, वो हमारा इंटरनल एक्सरसाइज है. अभी बोलने के लिए सिर्फ क्रिटिकल ही है, देयर इज नो कैटेगराइजेशन, ओनली नॉर्मल एंड क्रिटिकल. सो टोटली 171 क्रिटिकल are this. That is all is required. Critical we will put webcasting and CAPF for micro. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.